ಹಲೋ ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕುದ್ರೋಳಿ ಟೆಂಪಲ್ನಲ್ಲಿದ್ದೇನೆ. ಅಂದರೆ ಮಂಗಳೂರು ದಸರಾ ಇಲ್ಲಿ ತುಂಬ ಫೇಮಸ್. ಕುದ್ರೋಳಿ ಟೆಂಪಲಲ್ಲಿ ಮಂಗಳೂರಿನಲ್ಲಿ ಸಹ ತುಂಬ ಫೇಮಸ್ ಮಂಗಳೂರು ದೇವಸ್ಥಾನ. ಅಂದರೆ ಇದು ಸಾಮಾನ್ಯವಾಗಿ ಎಲ್ಲ ದೇವಿಗಳ ದೇವಸ್ಥಾನದಲ್ಲಿ ಸಹ ನಡೀತದೆ. ಆದರೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ 9 ದಿವಸ ಕಾಲ ನಡೀತದೆ. ಇದು ಕುದ್ರೋಳಿ ದೇವಸ್ಥಾನ ಮೇನ್ ಎಂಟ್ರೆನ್ಸ್. ಇದ್ರ ಒಳಗಡೆ ವಿಡಿಯೋ ಮತ್ತು ಫೋಟೋಗ್ರಫಿ ಅಲೋಡ್ ಇರಲಿಲ್ಲ, ಹಾಗಾಗಿ ನನಗೆ ತೆಗಿಲಿಕ್ಕಾಗಿಲ್ಲ. ಇದು ಮಹಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದ್ರ ಅಪೋಸಿಟ್ ಒಂದು ದೊಡ್ಡ ನಂದಿಯನ್ನು ಸಹ ಇಟ್ಟಿದ್ದಾರೆ ನೋಡಿ. ಶಾರದೆಗಳನ್ನೆಲ್ಲ ಇಡುವಂಥ ಹಾಲ್ ಇದು. 9 ಥರದ ಶಾರದೆಯನ್ನು ಇಡ್ತಾರೆ. 9 ದಿನದ ನಂತರ ಈ ಶಾರದೆಯನ್ನು ಪ್ರೊಸೆಷನ್ ಮುಖಾಂತರ ತಗೊಂಡೋಗಿ ಇಲ್ಲಿ ವಿಸರ್ಜನೆ ಸಹ ಮಾಡ್ತಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಿದ್ದಾರೆ. ತುಂಬ ರಶ್ ಆಯಿತು ನೋಡಿ. ಒಂದು ಸೈಡ್ ಭಜನೆ ಸಹ ನಡೀತಾ ಇತ್ತು. ಮೇನ್ ಶಾರದೆ ಭಜನೆ ಸಹ ನಡೀತಾ ಇತ್ತು. ಇರ್ಬೋದು, ತುಂಬ ರಶ್ ಇತ್ತು. ಸೈಡಿನಲ್ಲಿ ಸ್ಟೇಜ್ ಪ್ರೋಗ್ರಾಮಿಗೆ ಸಹ ರೆಡಿ ಆಗಿತ್ತು ನೋಡಿ. ಎಷ್ಟು ಸುಂದರವಾಗಿದೆ ಈ ಟೆಂಪಲ್. ಸುತ್ತಮುತ್ತಲು ತುಂಬ ಚೆನ್ನಾಗಿದೆ.
ಈ ದೇವಸ್ಥಾನ ನೋಡಲಿಕ್ಕೆ ತುಂಬ ಚಂದ. ಟ್ರಿಪ್ಪಿಗೆ ಬಂದವರೆಲ್ಲ ಇಲ್ಲಿಗೆ ಸಹ ಕರ್ಕೊಂಡು ಬರ್ತಾರೆ ದೇವಸ್ಥಾನವನ್ನೆಲ್ಲ ನೋಡಲಿಕ್ಕೆ. ಒಂದು ಸೈಡಿನಲ್ಲಿ ಶಿರಡಿ ಸಾಯಿಬಾಬಾ ಮಂದಿರ, ಅದ್ರ ಪಕ್ಕದಲ್ಲೇ ಹನುಮಾನ್ ಮಂದಿರ ಸಹ ಇತ್ತು. ಇದು ಒಂದು ಚಿಕ್ಕ ಪುಟ್ಟ ಕೆರೆ. ಇದನ್ನು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಡೆಕೋರೇಷನ್ ಅಲ್ಲ, ಇದು ಪರ್ಮನೆಂಟ್ ಆಗಿರುವಂಥ ಸ್ಟ್ಯಾಚ್ಯೂಸ್. ಇಲ್ಲಿ 9ನೇ ದಿವಸದಲ್ಲಿ ಪ್ರೊಸೆಷನ್ ಎಲ್ಲ ಆದ ನಂತರ ಇದೇ ಕೆರೆಯಲ್ಲಿ ಶಾರದೆಯನ್ನು ವಿಸರ್ಜನೆ ಮಾಡ್ತಾರೆ. ಮಂಗಳೂರು ದಸರಾವೆಂದರೆ ಹುಲಿ ವೇಷ ಇರಲೇಬೇಕು. ಹುಲಿ ವೇಷ ಇದು ನಮ್ಮ ಮನೆಗೆ ಬಂದ ಹುಲಿ ವೇಷದ ಥೀಮ್, ನಮ್ಮೂರಿನ ಹುಲಿ ವೇಷ ನೋಡಿ ಅದರ ಚಿಕ್ಕ ವೀಡಿಯೋ.